ಧಾರ್ಮಿಕ ಕ್ಷೇತ್ರಗಳನ್ನು ಅಪವಿತ್ರಗೊಳಿಸಿದವರು ಬಬ್ಬುಸ್ವಾಮಿ ಕೊರಗಜ್ಜ ಕ್ಷೇತ್ರಕ್ಕೆ ಬಂದು ಶರಣಾಗಿರುವುದು ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಸಮಸ್ತ ಹಿಂದೂಗಳ ಪರವಾಗಿ ಮಾಡಿರುವ ಸಾಮೂಹಿಕ ಪ್ರಾರ್ಥನೆಗೆ ಸಿಕ್ಕಿರುವ ಫಲವಾಗಿದ್ದು ತುಳುನಾಡಿನ ದೈವ ದೇವರ ಕಾರಣಿಕ ಶಕ್ತಿ ಅನಾವರಣಗೊಂಡಿದೆ ಎಂದು ವಿಶ್ವ ಹಿಂದೂ ಪರಿಷತ್ನ ವಿಭಾಗ ಕಾರ್ಯದರ್ಶಿ ಶರಣ ಪಂಪುಲ್ ಹೇಳಿದ್ದಾರೆ. ಮಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಾದ್ಯಂತ ಧಾರ್ಮಿಕ ಕ್ಷೇತ್ರಗಳನ್ನು ಅಪವಿತ್ರಗೊಳಿಸುವ ಕೃತ್ಯ ನಿರಂತರವಾಗಿ ನಡೀತಾ ಇರುವುದನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಜನಜಾಗೃತಿ ಪ್ರತಿಭಟನೆಗಳನ್ನು ಮಾಡಲಾಗಿತ್ತು. ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ, ಪೊಲೀಸರಿಗೆ ಮನವಿ ಹಾಗೂ ಕದ್ರಿ ದೇವಸ್ಥಾನದಿಂದ ಕುತ್ತಾರು ಕೊರಗಜ್ಜನ ಕ್ಷೇತ್ರದವರೆಗೆ ಪಾದಯಾತ್ರೆ ಮಾಡಿ ಸಾಮೂಹಿಕ ಪ್ರಾರ್ಥನೆ ನಡೆಸಲಾಗಿತ್ತು. ಸದ್ಯ ಈ ಕೃತ್ಯ ನಡೆಸಿದವರು ಯಾರು ಅನ್ನೋದು ಗೊತ್ತಾಗಿದ್ದು, ಅವರ ಬಂಧನದಿಂದ ತುಳುನಾಡಿನ ದೈವ ದೇವರ ಶಕ್ತಿಯು ಅನಾವರಣಗೊಂಡಿದೆ. ಶೀಘ್ರದಲ್ಲಿಯೇ ಈ ಎಲ್ಲ ಸಮಸ್ಯೆಗಳಿಗೆ ಮುಕ್ತಾಯ ಸಿಗಲಿದೆ ಎಂದರು. ದೇವಸ್ಥಾನದ ಕಾಣಿಕೆ ಡಬ್ಬಿಗೆ ಉಪಯೋಗಿಸಿದಂತಹ ಮೊಂಡೋಮುಗಳನ್ನು ಹಾಕುವುದು, ಬೇರೆ ಬೇರೆ ಪತ್ರಕಗಳನ್ನು ಬರೆದು ದೇವರನ್ನು ನಿಂದನೆ ಮಾಡುವುದು ಅಷ್ಟು ಮಾತ್ರ ಅಲ್ಲ, ದೈವಸ್ಥಾನಗಳ ಆವರಣಕ್ಕೆ ಹೋಗಿ ಅಂಗಣಕ್ಕೆ ಹೋಗಿ ಅಲ್ಲಿ ಮಲಮೂತ್ರ ಮಾಡಿ ಅಲ್ಲಿ ಗಲೇಜು ಮಾಡುವಂತಹ ಒಂದು ಕೃತ್ಯ ಕಳೆದ ಹಲವಾರು ತಿಂಗಳಿಂದ ನಿರಂತರವಾಗಿ ಆಗ್ತದೆ. ನಾವು ಈ ಮಾರ್ಚ್ 21ನೇ ತಾರೀಕು ಸಾಮೂಹಿಕವಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ನಿನ್ನೆ 31ನೇ ತಾರೀಕು ಅಂದರೆ 10 ದಿವಸದ ಒಳಗಡೆ ಯಾರು ಈ ಕೃತ್ಯ ನಡೆಸಿದ್ದಾರೆ ಅವರೇ ಸ್ವತಃ ಬಂದು ಇವತ್ತು ಬಬ್ಬುಸ್ವಾಮಿಯ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದು ಶರಣಾಗತಿ ಆಗಿದ್ದಾರೆ. ಯಾವ ರೀತಿ ಶರಣಾಗತಿ ಆಗಿದ್ದಾರೆ ಅಂತ ಹೇಳಿದ್ರೆ, ಅದರಲ್ಲಿ ಒಬ್ಬ ಆರೋಪಿ ಸತ್ತು 1 ತಿಂಗಳಾಯಿತು. ಆ ಕೃತ್ಯ ಮಾಡಿದಂತ ಮುಖ್ಯ ಆರೋಪಿ ಸತ್ತು ಹೋಗಿದ್ದಾನೆ. ಅದರೊಟ್ಟಿಗಿದ್ದ ಇನ್ನೊಬ್ಬ ಆರೋಪಿ, ಅವನಿಗೆ ಕಳೆದ 1 ತಿಂಗಳಿಂದ ನಿದ್ದೆ ಬರ್ತಾ ಇಲ್ಲ. ಪ್ರತಿ ದಿವಸ ದೈವ ಕನಸಿನಲ್ಲಿ ಬಂದು ಏನೇನೋ ಅವನಿಗೆ ತೊಂದರೆ ಕೊಡ್ತಾ ಇತ್ತು. ಮೈಗೆ ಹುಷಾರಿಲ್ಲ ಅಂತೇಳಿ ನಾನು ತಪ್ಪು ಮಾಡಿದ್ದೇನೆ, ಹಾಗಾಗಿ ನಾನು ಅದೇ ಕ್ಷೇತ್ರಕ್ಕೆ ಹೋಗಿ ಶರಣಾಗ್ತೇನೆ ಅಂತೇಳಿ ನಿನ್ನೆ ಎಮ್ಮೆಕೆರೆಯ ಬಬ್ಬುಸ್ವಾಮಿ ದೇವಸ್ಥಾನಕ್ಕೆ ಬಂದು ಶರಣಾಗತಿಯಾಗಿದೆ. ಹಾಗಾಗಿ ನಮಗೆ ಇಡೀ ಯಾವ ಹಿಂದೂ ಸಮಾಜ ಇಡೀ ದೇಶಕ್ಕೆ ನಾವು ಹೇಳಿಕೆ ಇಚ್ಛೆ ಪಡ್ತೀವಿ, ಇವತ್ತು ತುಳುನಾಡಿನ ದೇವರುಗಳ ಕಾರಣಿಕ ಶಕ್ತಿಯ ಅನಾವರಣ ಆಗಿದೆ.